ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಷಯ ಬಂದು ಏನು ಅಂತ ಹೇಳಿಸ್ಕೊಡ್ತಿದ್ದೀನಿ. ಖ್ಯಾತ ನಿರೂಪಕಿಯಾದ ಅನುಶ್ರೀ ಅವರಿಗೆ CCB ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ಈಗ ಏನಾಯಿತು, ಮುಂದಿನ ಕಥೆ ಏನು ಅಂತ ಮಾಹಿತಿ ತಿಳಿಸ್ಕೊಡ್ತೀನಿ. ಇದು ಬಂದು ಮಂಗಳೂರು ಪೊಲೀಸರಿಗೆ ಕೊಟ್ಟಿರೋದು. ಮಂಗಳೂರು ಪೊಲೀಸ್ ಅಂಡರ್ CCB ಅಧಿಕಾರಿಗಳ ಅಂಡರ್ ಬರುತ್ತೆ. ಇದು ಡ್ರಗ್ಸ್ರದ ನಂಟಿದೆ ಎಂಬ ಪ್ರಕರಣ ಸಂಬಂಧಿಸಿದ ನಟಿ ನಿರೂಪಕಿ ಅನುಶ್ರೀ ಅವರಿಗೆ ಮಂಗಳೂರು CCB ಅಧಿಕಾರಿಗಳು ನೋಟಿಸ್ ನೀಡಿದ್ದಾರೆ. ವಿಚಾರಣೆ ಹಾಜರಾಗಬೇಕಂತ ತಿಳಿಸಿದ್ದಾರೆ. ಹೀಗಾಗಿ ಅನುಶ್ರೀ ಅವರು ಮಂಗಳೂರು ಹತ್ರ ಪ್ರಯಾಣ ಮಾಡ್ತಾಯಿದ್ದಾರೆ. ಅದೇ ಅನುಶ್ರೀಯನ್ನು ಸಿಕ್ಕಾಕಿಸಿಕೊಂಡ ಅಥವಾ ಅನುಶ್ರೀ ಸಿಗೋಕ್ಕೆ ಕಾರಣ ಏನಂದರೆ ಆರೋಪಿ ಮಾಡಿರೋ ತರುಣ್ ಅವರು ಒಂದು ಮಾಹಿತಿ ಹೊರ ಹಾಕಿದ್ದಾರೆ. ಅದು ಏನು ಅಂತ ತಿಳಿಸ್ಕೊಡ್ತೀನಿ. ಅನುಶ್ರೀ ಕೂಡ ಡ್ರಗ್ಸ್ ತಗೋತಾ ಇದ್ಲು. ಅದು ಅನುಶ್ರೀ ಮೊದಲು ಅನುಶ್ರೀ ಕುಡಿತಾ ಇದ್ಲು, ಡ್ರಗ್ಸ್ ತಗೋತಾ ಇರಲಿಲ್ಲ ಅಂತ ತರುಣ್ ಹೇಳ್ತಿರ್ತಾನೆ. ತನಿಖೆ ಶುರು ಮಾಡ್ತಾ ಪೊಲೀಸರಿಗೆ ಬಾಯ್ಬಿಡ್ತಾನೆ. ನಾವು ಡ್ರಗ್ಸ್ ಪಾರ್ಟಿ ಮಾಡ್ತಾಯಿದ್ವಿ, ಅಲ್ಲೇ ಅನುಷ್ಠಾನ ಕಿಕ್ಕೇರಿಸ್ಕೊತಾ ಇದ್ಲು ಅಂತ CCB ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದಾನೆ. ಮತ್ತು ಮಂಗಳೂರು CCB ಅಧಿಕಾರಿಗಳಿಂದ ತನಿಖೆ ನಡೀತಾ ಇದೆ. ಆಲ್ರೆಡಿ ಮಂಗಳೂರಿಗೆ ಅನುಷ್ಠೆ ಹೋಗಿದ್ದಾಳೆ. ಮುಂದೆ ಏನು ನಡೀತೆ ಅದ್ರ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ. ಧನ್ಯವಾದಗಳು ವಾಚ್ ಮಾಡಿದ್ವಿ.